ಎಸ್, ನಾವು ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಸಂಘಟನೆಯ ಸದಸ್ಯರ ಜೊತೆ ಇದ್ವಿ. ಇವಾಗ ನಾನು ಮಾತಾಡ್ತಿರುವಂತಹ ವ್ಯಕ್ತಿ ಒಂದು ಜೀವರಕ್ಷಕ ಆಂಬ್ಯುಲೆನ್ಸ್ನ ಜನರಿಗೋಸ್ಕರ ಅಂದರೆ ಸಮಾಜ ಸೇವೆಗೋಸ್ಕರನೇ ಅದನ್ನು ಖರೀದಿ ಮಾಡಿದಂತಹ ಸುನೀಲ್ ಐವನ್ ಮಿನೇಜಸ್ ಅವ್ರ ಜೊತೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಜೀವರಕ್ಷಕ ಆಂಬ್ಯುಲೆನ್ಸ್ ಅನ್ನ ಖರೀದಿ ಮಾಡಿದಿರ ಅಂತ ನಾವು ಕೇಳಿದ್ವಿ. ಯಾವ ರೀತಿಯಾಗಿ ಖರೀದಿ ಮಾಡಿದ್ರಿ, ಅದನ್ನ ಸಂಘಟನೆಗೆ ಯಾವ ರೀತಿಯಾಗಿ ಉಪಯೋಗ ಮಾಡ್ಕೋತಾ ಇದ್ದೀರಾ? ನಾನು ಈ UC ಬಗ್ಗೆ ಹೇಳುದಿದ್ರೆ ನನಗೆ ಒಂದು ಬೆನ್ನೆಲುಬಾಗಿ ಅದು ಸಹಾಯ ಮಾಡ್ತಾ ಇದೆ ಈಗಲೂ ಕೂಡ. ನಾನು ಸುಮಾರು 15-20 ವರ್ಷಗಳ ಮುಂಚೆ ನನ್ನ ಈ ಸೇವೆಯನ್ನು ನಾನು ಸ್ಟಾರ್ಟ್ ಮಾಡಿದ್ದೆ. ಆದರೆ ನನ್ನ ಆಂಬ್ಯುಲೆನ್ಸ್ ನನ್ನಲ್ಲಿ ಇರಲಿಲ್ಲ. ಅದ ನಂತರ ನನಗೆ UC ನನ್ನ ಒಂದು ಬೆನ್ನೆಲುಬಾಗಿ ನಿಂತ ನಂತರ ಎಲ್ಲ ನನಗೆ ಒಂದು ಈ ಭಿಕ್ಷುಕರು ಆಗಲಿ, ನಿರ್ಗತಿಕರು, ಗತಿ ಇಲ್ಲದ ಮತ್ತು ಆಕ್ಸಿಡೆಂಟ್ ಆದ ಟೈಮಲ್ಲಿ ಏನಾದರೂ ನನಗೆ ಸಹಾಯ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಯಿತು. ಸರ್, ಒಂದು 150ಕ್ಕೂ ಹೆಚ್ಚು ಜನರನ್ನ ಜೀವ ಉಳಿಸ್ತೀರ ಅನ್ನೋದನ್ನ ನಾವು ಕೇಳಿದ್ದೀವಿ. ಯಾವ ರೀತಿಯಾಗಿ ಈ ಒಂದು ಉದ್ದೇಶ ನಿಮಗೆ ಬಂತು? ನನಗೆ ಏನಂತ ಹೇಳಿದ್ರೆ ದೇವರು ಕೊಟ್ಟ ಒಂದು ವರ ಅಂತ ಹೇಳ್ಬೋದು. ಆ ವರಕ್ಕೋಸ್ಕರ ದೇವರು ಕೊಟ್ಟ ನನಗೊಂದು ಇನ್ನೊಂದು ವರ ಅಂತ ಹೇಳಿದರೆ ಆಂಬ್ಯುಲೆನ್ಸ್. ಅದು ನನಗೆ ತುಂಬಾ ಹೆಲ್ಪ್ ಆಗಿದೆ. ತಕ್ಷಣ ನನಗೆ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ತಕ್ಷಣ ಸ್ಪಂದಿಸಲು, ಮತ್ತು ನಾನು ಈ ಆಕ್ಸಿಡೆಂಟ್ ಆದ ಟೈಮಲ್ಲಿ ಅದು ಒಂದು ವಿಷಯ, ಒಂದು ರೀತಿ. ಇನ್ನೊಂದು ರೀತಿ ಅಂದರೆ ಈ ಬೀದಿ ಭಿಕ್ಷುಕರುಗಳಿದ್ದರು, ಅಸಹಾಯಕರು ಇದ್ದರು, ಅಸಹಾಯ ಅಂತ ವಂಚಿತರು ಇದ್ದಾರೆ, ಅಂಥವ್ರನ್ನ ನನಗೆ ಸಹಾಯ ಮಾಡಲು ತುಂಬ ಸಹಕಾರಿಯಾಗಿದೆ. ಇದರಿಂದ ನಿಮಗೆ ಯಾವ ರೀತಿಯಾಗಿ ತೃಪ್ತಿ ಸಿಕ್ಕಿದೆ ಸರ್? ಮನಸ್ಸಿಗೆ ತುಂಬ ತೃಪ್ತಿಯಾಗಿದೆ. ನಾನು ಎನಿಸುವಂಥ ಕೆಲಸ ಯಾವುದು ಫಲ ಕೊಡದೆ ಇರಲಿಲ್ಲ ಇಷ್ಟರ ತನಕ ಇಲ್ಲ. ಅದೇ ಈ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ನಿಮ್ಮ ಒಂದು ಕಾರ್ಯಕ್ಕೆ ಯಾವ ರೀತಿಯಾಗಿ ಸಹಕಾರಿಯಾಗಿದೆ? ನನ್ನ ಮೊದಲ ಕೆಲಸ ಏನಂತ ಹೇಳಿದ್ರೆ, ತಕ್ಷಣ ನಾನು ನಿರ್ಕಣ್ ಘಟಕದ ಒಂದು ಸದಸ್ಯನಾಗಿ, ನಮ್ಮ ಸದಸ್ಯನಲ್ಲಿ ಮೊದಲು ನಾವು ಅಧ್ಯಕ್ಷರೆಲ್ಲ ಮೊದಲು ಹೇಳ್ತೇವೆ. ನಮ್ಮ ಸಂಘದ ಸದಸ್ಯರು ಕೆಲವು ಬೆರಳ ಎಣಿಕೆಯಷ್ಟು ಮಾತ್ರ. ತಕ್ಷಣ ಅವರನ್ನು ನಾನು ಸ್ಪಂದಿಸಿ, ಮೊದಲು ನಾನು ನಮ್ಮ ಸಂಘದಲ್ಲಿ ಒಬ್ಬರು ಡಾಕ್ಟರ್ಸ್ ಇದ್ದಾರೆ, ಆ ಡಾಕ್ಟರ್ಗೆ ಇಮಿಡಿಯೇಟ್ಲಿ ಸ್ಪಂದನೆ ಮಾಡಿ, ನಂತರ ನಾವು ಏನಾದರೂ ನಮ್ಮ ಒಳಗೆ ಏನಾದರೂ ಇದನ್ನು ಪರಿಸ್ಥಿತಿಯನ್ನು ಏನಾದರೂ ಮಾಡಿದ್ರೆ ನಮ್ಮ ಅಧ್ಯಕ್ಷರಿಗೆ ಸಡನ್ ಫೋನ್ ಮಾಡಿ ನಾವು ತಿಳಿಸಿ, ಆದ ನಂತರ ನಾವು ಮುಂದಿನ ಹೆಜ್ಜೆ ಇಡ್ತೇವೆ. ಸರ್, ಈಗ ಒಂದು ಆಂಬ್ಯುಲೆನ್ಸ್ನ ಕಾರ್ಯ ಅಂದರೆ ಜೀವವನ್ನು ರಕ್ಷಿಸುವಂತಹ ಪುಣ್ಯ ಕಾರ್ಯ. ನೀವು ಇಷ್ಟೆಲ್ಲ ಸಹಾಯ ಮಾಡಿದ್ದೀರಲ್ಲ, ಇಷ್ಟೊಂದು ಜನರ ಪ್ರಾಣವನ್ನು ಕಾಪಾಡಿದ್ದೀರಾ, ಅದರಲ್ಲಿ ಒಂದು ನೆನಪಿರುವಂತಹ ತುಂಬ ಮನಮಿಡಿಯುವಂತಹ ಘಟನೆ ಯಾವುದಾದ್ರೂ ಇದೆಯಾ? ತುಂಬ ವಿಷಯಗಳಿವೆ. ಯಾವುದು ನನಗೆ ಅದನ್ನು ನೆನಪಿಡುವಂಥ ಶಕ್ತಿ ನನಗಿಲ್ಲ. ನಮಗೆ ನನ್ನ ಲೆಕ್ಕದಲ್ಲಿ ಅಂತ ಹೇಳಿದ್ರೆ ನೋಡಿ, ನಮಗೆ ಸಪೋರ್ಟ್ ಸಿಕ್ಕಿದರೆ, ನಾನು ಮಾಡುವಂಥ ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಸಿಕ್ಕಿದರೆ ನಾನು ಎಲ್ಲಿಯೇ ಹೋಗಿ ಮುಟ್ತಿದ್ದೆ. ನನಗೆ ಈ UCA ಸಂಘಟನೆಗೆ ಸೇರಿದ ನಂತರ ನನಗೊಂದು ತುಂಬ ಗಟ್ಟಿಯಾದ ಬಲ ನನಗೆ ಸಿಕ್ಕಿದೆ. ಅದನಂತರ ನಾನು ಪ್ರೆಸ್ ಕಾನ್ಫರೆನ್ಸ್ಗೆ ಆಗಲಿ, ಪೇಪರ್ಗೆ ಆಗಲಿ, ಟಿವಿಗೆ ಆಗಲಿ, ನಾನು ಎಲ್ಲ ಕಡೆ ನಾನು ಮಾತಾಡಲಿಕ್ಕೆ ನಾನು ಮುಂದೆ ಬಂದಿದೆ. ಇಲ್ಲದ್ರೆ 15 ವರ್ಷಕ್ಕಿಂತ ಮುಂಚೆ ಮಾಡಿದ್ದು ಎಲ್ಲ ಒಂದು ಕೈಯಿಂದ ಕೊಟ್ಟದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅಂತೇಳಿ ಮುಂಚೆ ಇತ್ತು. ಆದರೆ ಈಗ ಹಾಗೆ ಮಾಡಿದರೆ ನಾನು ಜೈಲಿಗೆ ಸೇರುವಂಥ ಪರಿಸ್ಥಿತಿ ಬರ್ತದೆ. ಯಾಕೆಂತ ಹೇಳಿದ್ರೆ ನಾಳೆ ಯಾರಿಗೂ ಗೊತ್ತಾಗದೆ ನಾನು ಒಂದು ಒಳ್ಳೆ ಕೆಲಸ ಮಾಡಿದರೆ ಅದು ನಾಡ್ದು ಟಿವಿಯಲ್ಲಿ ಮತಾಂತರ, ಅದು ಏನು ಇನ್ನೊಂದು ಮತಾಂತರ, ಇನ್ನೊಂದು ಮಾನವ ಕಳ್ಳ ಸಾಗಣೆ, ಕಿಡ್ನಿ ತೆಗಿತಾರೆ, ಏನೋ ಒಂದು ಕೆಟ್ಟ ಇದೇ ಬರ್ತದೆ. ಆದ ನಂತರ ಈಗ ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ, ಪ್ರೊಸೀಜರ್ ಪ್ರಕಾರ ನಾನು ಹೋಗ್ತೇನೆ. ಯಾಕಂತ ಹೇಳಿದ್ರೆ ಎಲ್ಲಿಯಾದರೂ ಬೀದಿ ವೀಕ್ಷಕರು ಕಂಡ್ರೆ ಅವರು ಇಮಿಡಿಯೇಟ್ಲಿ ಅಲ್ಲಿ ಹತ್ತಿರದ ಗ್ರಾಮಗಳೇ ಆಗಲಿ, ಅಂದರೆ ಹತ್ತಿರದ ಯಾರೊಂದು ಪಂಚಾಯತ್ ಅಧ್ಯಕ್ಷರಿಗೆ, ಇಲ್ಲದಿದ್ದರೆ ನಮ್ಮ ಕೆಲವು ಮೆಂಬರ್ಸಿಗೆ ಹೇಳಿದೆ ನಾನು ಯಾವುದು ಕೆಲಸ ಮಾಡೋದು. ಉದಾಹರಣೆ ನಮ್ಮ ಅಧ್ಯಕ್ಷರು ಬೆನಡಿಕ್ಟ್ ಇದ್ದಾರೆ, ಮತ್ತು ಸದಸ್ಯರು ಕ್ಲಿಫರ್ಡ್ ಮತ್ತು ಸೈಮನ್, ಹಾಗೆ ನಾವು ಬೆರಳೆಣಿಕೆಯಷ್ಟು ಮಂದಿ ಇದ್ದೇವೆ. ಅವರ ಮುಖಾಂತರ ನಾನು ಈ ಸಹಾಯ ನಾನು ಈ ಕೆಲಸವನ್ನು ನಾನು ಮಾಡ್ತೇನೆ. ಸರ್, ಅದೆಷ್ಟೋ ಮಂದಿಯ ಜೀವ ರಕ್ಷಿಸುವಂಥ ಕೆಲಸವನ್ನು ನೀವು ಮಾಡಿದ್ದೀರಾ. ನಿಮಗೂ ಕೂಡ ಜೀವನದಲ್ಲಿ ಯಶಸ್ಸು ಸಿಕ್ಕಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಮೇಡಮ್. ಸಾಕಷ್ಟು ಮಂದಿಗೆ ಈ ಒಂದು ಸಂಘಟನೆ ಮನೆ ನಿರ್ಮಾಣ ಮಾಡಿಕೊಟ್ಟಿದೆ ಅಂತ ನಾವು ಕೇಳಿದ್ದೀವಿ. ಅದರಿಂದ ಅವರು ಯಾವ ರೀತಿಯಾಗಿ ಒಂದು ಸಹಾಯವನ್ನು ಪಡೆದಿದ್ದಾರೆ, ಯಾರಿಗೆಲ್ಲ ಸಹಾಯ ಮಾಡಿದ್ದೀರಾ ಅಂತ ಕೇಳ್ಬೋದಾ? ಹೌದು, ಅನೇಕ ಮನೆಗಳನ್ನು ನಿರ್ಮಾಣ ಮಾಡಿಕೊಡುವ ಕೆಲಸ ಇವಾಗಲೇ ಆಗಿದೆ. ಈಗ ಪ್ರಸ್ತುತ ಒಂದು 5 ಮಂದಿಗೆ ಮನೆ ನಿರ್ಮಾಣ ಹಂತದಲ್ಲಿದೆ. ಆದಷ್ಟು ಕಾಮಗಾರಿ ಪೂರ್ತಿಯಾಗಿದೆ. ಆದರೆ ನಮ್ಮ ಅಂದಾಜಿನ ಪ್ರಕಾರ, ನಮ್ಮ ಸಂಘಟನೆ ವತಿಯಿಂದ ಮಾಡಿದ ಅಂದಾಜಿನ ಪ್ರಕಾರ ಅವರಿಗೆ 5 ಲಕ್ಷದಲ್ಲಿ ಮನೆ ಮಾಡಿ, ಒಬ್ಬೊಬ್ಬರಿಗೆ 5 ಲಕ್ಷ ವೆಚ್ಚ ಮಾಡಿ ಮನೆ ನಿರ್ಮಾಣ ಮಾಡಿಕೊಡುವ ಯೋಚನೆ ಮಾಡಿದ್ದೇವೆ. ಅದಕ್ಕಾಗಿ ಅದು ಆದಷ್ಟು ಕಮ್ಮಿ ವೆಚ್ಚದಲ್ಲಿ ಆಗಬೇಕು ಅಂತ ಶೀಟ್ಗಳನ್ನು ಹಾಕಿ ಶೀಟ್ಗಳ ಚಾವಣಿಯಿಂದ ಮನೆ ಮಾಡಿಕೊಡುವ ಯೋಜನೆ ಹಾಕಿದ್ದೇವೆ. ಆದರೆ ಈಗ ಆ ಮನೆ
ಯಾರು ಮನೆಯನ್ನು ಫಲಾನುಭವಿಗಳಿದ್ದಾರೆ ಅವರದ್ದು ಏನು ಒಂದು ಅಪೇಕ್ಷೆ ಅಂತ ಹೇಳಿದರೆ ನಮಗೆ ಸ್ಲ್ಯಾಪಿನ ಮನೆಗಳು ಬೇಕು ಅಂತ. ಆದರೆ ನಮ್ಮ ಆರ್ಥಿಕತೆ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಅದಕ್ಕಾಗಿ ನಾವು ಉದಾರ ಮನಸ್ಸಿನ ದಾನಿಗಳ ಹತ್ರ ಏನು ನಮ್ಮ ವಿನಂತಿ ಅಂತ ಹೇಳಿದರೆ, ಯಾರಾದರೂ ಇವರಿಗೆ ಆರ್ಥಿಕ ಸಹಾಯವನ್ನು ಮಾಡಲಿಚ್ಛಿಸುವುದಾದರೆ ನಮ್ಮ ಅಧ್ಯಕ್ಷರಿದ್ದಾರೆ, ಅಧ್ಯಕ್ಷರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಮ್ಮ ಅಕೌಂಟ್ ನಂಬರ್ ಇದೆ, ಅಕೌಂಟ್ ನಂಬರ್ ಮೂಲಕ ಆ ಬಡವರಿಗೆ ಮನೆ ಕಟ್ಟಲಿಕ್ಕೆ, ಸ್ಲ್ಯಾಪಿನ ಒಂದು ಉತ್ತಮ ರೀತಿಯ ಮನೆ ಕಟ್ಟಲಿಕ್ಕೆ ಅವರಿಂದ ನಾವು ಸಹಾಯವನ್ನು ಇಚ್ಛಿಸ್ತೇವೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇವೆ. ಓಕೆ, ಜನರಿಂದ ಕೂಡ ನೀವು ತುಂಬಾನೇ ನಿರೀಕ್ಷೆ ಮಾಡ್ತಿದ್ದೀರಾ. ಈ ಒಂದು ಮನೆ ನಿರ್ಮಾಣಕ್ಕೆ ಬೇರೆ ಬೇರೆ ಯಾವ ರೀತಿಯಲ್ಲಿ ಈ ಸಂಘಟನೆಗೆ ಒಂದು ನೆರವಾಗಬೇಕು ಅಂತ ನೀವು ಕೇಳ್ಕೊತಾ ಇದ್ದೀರಾ? ಖಂಡಿತವಾಗಿ ನಮ್ಮ ಸಮಾಜದಲ್ಲಿ ಒಳ್ಳೆಯ ಮನಸ್ಸಿನ ವ್ಯಕ್ತಿಗಳು, ನಿಸ್ವಾರ್ಥಿಗಳು ತುಂಬ ಮಂದಿ ಇದ್ದಾರೆ. ಅವರಿಗೆ ಯಾವ ರೀತಿಯಲ್ಲಿ ಸಹಾಯ ಮಾಡಬೇಕು ಅಂತ ಕೆಲವೊಮ್ಮೆ ಗೊತ್ತಾಗ್ತಾ ಇಲ್ಲ. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಒಬ್ಬ ಒಳ್ಳೆ ಮನಸ್ಸಿನ, ಈಗ ನಮ್ಮ UCA ಅಧ್ಯಕ್ಷರು ಅಂದರೆ UCA ನಮ್ಮ ಅಧ್ಯಕ್ಷರಿದ್ದಾರೆ, ಅವರೊಂದು ಒಳ್ಳೆಯ ಕಾರ್ಯವನ್ನು ಮಾಡುವಾಗ ಅವರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಇನ್ನೂ ಕೂಡ ಸುಧಾರಣೆ ಆಗುವ ತುಂಬ ಅಗತ್ಯವಿದೆ. ಉದಾರ ಮನಸ್ಸಿನ ದಾನಿಗಳು ನಮ್ಮ ಅಧ್ಯಕ್ಷರನ್ನು ಸ್ಪಂದಿಸಿ ಏನಾದರೂ ಆರ್ಥಿಕ ರೀತಿಯಲ್ಲಿ ಸಹಾಯ ಮಾಡುವುದಾದರೆ ಖಂಡಿತವಾಗಿ ಕೂಡ ಉತ್ತಮ ಮನೆಗಳನ್ನು ನಿರ್ಮಿಸಿ ಅವರಿಗೆ ಕೊಡಬಹುದು ಅಂತ ನಾನು ಅಪೇಕ್ಷೆ ಪಡ್ತೇನೆ. ಓಕೆ ವೀಕ್ಷಕರೇ, ಈ ಸಂಘಟನೆಯ ಹೆಸರು ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್. ಆದರೆ ಇದು ಸಹಾಯ ಮಾಡ್ತಿರೋದು ಜಾತಿ ಧರ್ಮ ಎಲ್ಲೆಗಳನ್ನ ಮೀರಿ. ಈ ಬಾರಿ ಸುನೀತಾ ಅನ್ನೋರಿಗೆ ಮನೆಯನ್ನ ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಅವ್ರ ಜೊತೆ ನಾವು ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ. ಓಕೆ, ನಿಮ್ಗೆ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ವತಿಯಿಂದ ಮನೆ ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಆಗ್ತಾ ಇದೆ. ಓಕೆ, ಯಾವ ರೀತಿಯಾಗಿತ್ತು ನಿಮ್ಮ ಮನೆಯ ಪರಿಸ್ಥಿತಿ ಮೊದಲು? ಅಂದರೆ ನಾವೀಗ ಬಾಡಿಗೆ ಮನೇಲಿ 10 ವರ್ಷದಿಂದ ಬಾಡಿಗೆ ಮನೇಲೇ ಇದ್ದೀವಿ. ಇದಕ್ಕೋಸ್ಕರ ಈಗ ಈ ಮನೆಗೆ ಇದು ಮಾಡಿದ್ವಿ, ಅರ್ಜಿ ಹಾಕಿದ್ವಿ ಇವರು ಸಲೀನಾಳವರಿಸ್ ಅವರ ಮುಖಾಂತರ. ಈಗ ಇದರಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಓಕೆ, ಎಲ್ಲಿವರೆಗೂ ತಲುಪಿತು ಮನೆ ನಿರ್ಮಾಣ ಕಾರ್ಯ? ಮನೆ ಅಂದರೆ ಇನ್ನೂ ನಿರ್ಮಾಣ ಆಗಬೇಕಾಗಿದೆ. ಈಗ ಖಾಲಿ ಫೌಂಡೇಶನ್ ಇದು ಹಾಕ್ತಾ ಇದ್ದಾರೆ ಅಷ್ಟೇ. ಒಂದು ಅಂದಾಜು ಎಷ್ಟು ಖರ್ಚಾಗ್ಬೋದು ಇದಕ್ಕೆ? ಹಕ್ಕುಪತ್ರ ಎಲ್ಲ ಸಿಕ್ಕಿದೆ, ಅದರ ಖರ್ಚು 5 ಲಕ್ಷ ಹೇಳಿದ್ದಾರೆ ಅವರು. ಮತ್ತೆ ಗೊತ್ತಿಲ್ಲ. ಈ ಸಂಘಟನೆಯಿಂದ ನಿಮಗೆ ಯಾವ ರೀತಿಯಾಗಿ ಒಂದು ಸಹಾಯ ಆಗ್ತಾ ಇದೆ? ನಮಗೆ ತುಂಬ ಸಹಾಯ ಆಗ್ತದೆ ಇದರಿಂದ. ಅಂದರೆ ಮನೆ ಬಾಡಿಗೆ ಕೊಟ್ಟು ನಾವು ಜೀವನ ತೆಗೆದು ತುಂಬ ಕಷ್ಟ ಆಗ್ತಾ ಇದೆ. ಇದರಿಂದ ತುಂಬ ಉಪಕಾರ ಆಗ್ತಾ ಇದೆ ನಮಗೆ. ಯಾವ ರೀತಿಯ ಒಂದು ಧನ್ಯವಾದನ ಹೇಳ್ತೀರಾ ಇವರಿಗೆಲ್ಲ? ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಸರ್ ಅಲ್ಬನ್ ಸರ್ ಅವರು ಮತ್ತು ಇವರು ಸಲೀನ್ ಅಲ್ವರಿಸ್ ಸರ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೇವೆ. ಮತ್ತು ಇಲ್ಲಿ ಅಧ್ಯಕ್ಷರು ಮತ್ತು ಎಲ್ಲರದ್ದು ನಮಗೆ ಹೆಸರು ಗೊತ್ತಿಲ್ಲ ಈ ಸಂಘಟನೆ ಎಲ್ಲರಿಗೂ ಕೂಡ ಧನ್ಯವಾದ ಅರ್ಪಿಸ್ತೀವಿ. ಎಸ್, ಈ ಸಂಘಟನೆಯಿಂದ ಮತ್ತೊಬ್ರು ಸಹಾಯವನ್ನ ಪಡಿತಾ ಇರೋರು ಲಾರೆನ್ಸ್ ಅವರು. ಸರ್ ನಮಸ್ತೆ. ನಮಸ್ತೆ. ನಿಮ್ಗೆ ಯಾವ ರೀತಿಯ ಸಹಾಯ ಆಗ್ತಿದೆ ಇದರಿಂದ? ನಮಗೆ ತುಂಬ ಹೆಲ್ಪ್ ಆಗ್ತಿದೆ. ನಾವು 9 ವರ್ಷದಿಂದ ಬಾಡಿಗೆ ಮನೆಯಲ್ಲಿ ಇದ್ದಿದ್ವಿ. ಆದರೆ ಏನೋ ದೇವರ ಆಶೀರ್ವಾದದಿಂದ ಅವರು ಆಲ್ಬನ್ ಸರ್ ಅವರು ನಮ್ಮಂಥ ಬಡವರಿಗೆ ಹೆಲ್ಪ್ ಮಾಡೋದ್ರಿಂದ ತುಂಬ ಸಹಾಯ ಆಗ್ತಾ ಇದೆ. ಇನ್ನು ನಮ್ಮಂಥವ್ರು ಎಷ್ಟೋ ಜನ ಇದ್ದಾರೆ, ಅವ್ರಿಗೂ ಸಹ ಇದೇ ರೀತಿ ಸಹಾಯ ಮಾಡಲಿ. ಅವರು ಸಹ ಅವ್ರಿಗೆ ಇನ್ನೂ ಒಳ್ಳೇದಾಗಬೇಕು. ಈಗ ಎಲ್ಲರೂ ಹೇಗೆ ಕೇಳಿದಾಗೆ ಅವ್ರಿಗೆ ಯಾರು ದಾನಿಗಳಿದ್ದರೆ ನಮ್ಮಂಥ ಬಡವರಿಗೆ ಈಗ ಸೀಟ್ ಮನೆ ಮಾಡೋ ಬದಲು ಒಂದು RCC ಅಂದರೆ TRC ಮನೆ ಮಾಡುವ ಹಾಗೆ ಯಾರು ದಾನಿಗಳಿದ್ದರೆ ಸಹಾಯ ಮಾಡಲಿ ಅಂತ ಕೇಳ್ಕೊಳ್ತೇವೆ. ಎಸ್, ಇವಾಗ ನಾವು ಮಾತಾಡ್ಸಿರೋದು ಮೆರ್ಸಲ್ ಅವ್ರ ಹತ್ರ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಗೆ ಯಾವ ರೀತಿಯಾಗಿ ಸಹಾಯ ಆಗಿದೆ ಇದರಿಂದ? ಮನೆ ನಿರ್ಮಾಣ ಯಾವ ರೀತಿಯೆಲ್ಲ ಆಗ್ತಾ ಇದೆ ಇವಾಗ ಕಾರ್ಯ? ನಮಗೆ ಈಗ ಫೌಂಡೇಶನ್ ಆಗ್ತಾ ಉಂಟು, ಅರ್ಧ ಆಗಿದೆ, ಇನ್ನು ಸಹ ಆಗ್ಲಿಕ್ಕೆ ಉಂಟು. ಮನೆ ಹಕ್ಕುಪತ್ರ ಸಿಕ್ಕಿದ್ಯಾ? ಮನೆ ಹಕ್ಕುಪತ್ರ ಸಿಕ್ಕಿದೆ ನಮಗೆ 5 ಜನವರಿಗೆ. ಓಕೆ, ಮೊದಲಿನ ಮನೆ ಪರಿಸ್ಥಿತಿ ಯಾವ ರೀತಿಯಾಗಿತ್ತು? ಮೊದಲಿನ ಮನೆ ಬಾಡಿಗೆ ಮನೆಯಲ್ಲಿದ್ದೇವೆ ನಾವು. ಅಲ್ಲಿ ಈಗ 10 ವರ್ಷ ಆಯಿತು. ಓಕೆ, ಈ ಸಂಘಟನೆಯ ಒಂದು ಪರಿಚಯ ಹೇಗಾಯ್ತು ಸರ್ ನಿಮಗೆ? ಅದು ಸೆಲ್ಯಂಟಿ ನಮಗೆ ಕರೆದು ಮನೆ ಮಾಡ್ತಾರೆ ಹೇಳಿದರು. ಅದಕ್ಕೆ ಅವರಿಗೆ ಅಪ್ಲಿಕೇಶನ್ ಕೊಡಲಿಕ್ಕೆ ಹೇಳಿದರು. ನಾವು ಅಪ್ಲಿಕೇಶನ್ ಕೊಟ್ಟಿದ್ದೇವೆ. ಅದರ ನಂತರ ನಮಗೆ ಮನೆ ಆಗ್ತದೆ ಅಂತ ಹೇಳಿ ಸಿಕ್ಕಿದೆ, ಹಕ್ಕುಪತ್ರ ಎಲ್ಲ ಕೊಟ್ಟಿದ್ರು. ಇವಾಗ ನಿಮಗೆ ತುಂಬಾನೇ ಸಹಾಯ ಆಗಿದೆ ಇದರಿಂದ? ಹೌದೌದು, ನಮಗೆ ತುಂಬ ಸಹಾಯ ಆಗಿದೆ. ಓಕೆ, ಥ್ಯಾಂಕ್ ಯು. ಎಸ್, ಮುಂದೆ ನಾವು ಮಾತಾಡಿಸುವಂಥದ್ದು ಗ್ರಿಟಾ ಅವರನ್ನ. ಗ್ರಿಟಾ ಅವರೇ ನಮಸ್ತೆ. ನಮಸ್ತೆ. ಓಕೆ, ನಿಮಗೆ ಕೂಡ ಮನೆ ನಿರ್ಮಾಣ ಆಗ್ತಾ ಇದೆ ಅಂತ ನಾವು ಕೇಳಿದ್ವಿ. ಓಕೆ, ಯಾವ ರೀತಿಯಾಗಿ ಸಹಾಯ ಆಗ್ತಿದೆ ಇದರಿಂದ?
ಇದರಿಂದ ನಾವು ನೆನೆಸಿದ್ದೆವು, ನಮಗೆ ಬಾಡಿಗೆ ಮನೆಯಲ್ಲಿ ಇರ್ತಾ ಇದ್ದೆವು, ಎಲ್ಲಿಯಾದರೂ ಒಂದು 2 ಸೆನ್ಸ್ ಅದು ಜಾಗ ಸಿಕ್ಕಿ ಟೆಂಟ್ ಹಾಕಿ ಕೂತ್ಕೊಳ್ಬೋದು ಇದು ಬಾಡಿಗೆ ಕಟ್ಟೋದಕ್ಕೆ ಅಂತ. ಆದರೆ ದೇವರು ಅವರ ಮುಖಾಂತರ ನಮಗೆ ಒಂದು ಅಂದರೆ ಸೀಟ್ ಹೇಳಿದ್ದು ಸೀಟಲ್ಲ, ಈಗ ಸ್ಲ್ಯಾಬ್ ಮನೆ ಹಾಕಿ ಕೊಡ್ತೇವೆ ಅಂತ ಹೇಳಿ ತುಂಬ ಸಂತೋಷವಾಗ್ತಾ ಉಂಟು. ಅದು ಈಗ ಒಂದು ಜಾತಿ ಧರ್ಮ ಎಲ್ಲೆಯನ್ನ ಮೀರಿದ ಸಂಘಟನೆ ಇದು. ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ? ಯಾವ ರೀತಿಯಾಗಿ ಧನ್ಯವಾದ ಹೇಳ್ತೀರಾ ಈ ಸಂಘಟನೆಗೆ? ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೇನೆ. ಈ ಮುಖಾಂತರ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಅನೇಕರಿಗೆ. ಅದೇ. ಓಕೆ, ಥ್ಯಾಂಕ್ ಯು. ಓಕೆ, ನಾವು ಇವಾಗ ಮಾತಾಡ್ತಾ ಇರೋದು ಪ್ರಸಿಲಾ ಅವ್ರ ಜೊತೆ. ಪ್ರಸಿಲಾ ಅವರೇ ನಮಸ್ತೆ. ನಮಸ್ತೆ. ಓಕೆ, ನಿಮ್ಗೆ ಕೂಡ ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ ಇವರು? ಹೌದು. ಓಕೆ, ಮನೆ ನಿರ್ಮಾಣ ಮಾಡುವಂತಹ ಕೆಲಸ ಇವರಿಂದ ಆಗ್ತಾ ಇದೆ. ಅದಕ್ಕೆ ಸ್ಥಳ ಯಾರು ಕೊಟ್ಟರು? ನಿಮ್ಮದೇನಾ? ಹೇಗೆ? ಚಾರ್ಲ್ಸ್ ಡಿಮೆಲ್ಲೋ ಇವರು ಕೊಟ್ಟದ್ದು. ಸಿಲಿನ ಅವರು ನಮಗೆ ಪರಿಚಯ ಮಾಡಿ ಆ ಜಾಗವನ್ನು ಕೊಟ್ಟದ್ದು. ಓಕೆ, ಅವರು ಚಾರ್ಲ್ಸ್ ಅವರು ನಿಮ್ಗೆ ಮನೆ ನಿರ್ಮಾಣಕ್ಕೆ ಸ್ಥಳ ಕೊಟ್ಟರು, ಡೊನೇಟ್ ಮಾಡಿದ್ರು. ಸೆಲಿನ ಅವರು ಅವರ ಮುಖಾಂತರ ನಮಗೆ ಕೊಟ್ಟದ್ದು. ಅವರ ಮುಖಾಂತರ ನಿಮ್ಗೆ ಕೊಟ್ಟರು. ಇವಾಗ ಮನೆ ನಿರ್ಮಾಣ ಕಾರ್ಯ ಯಾವ ಹಂತದಲ್ಲಿದೆ? ಫೌಂಡೇಶನ್ ಆಗ್ತಾ ಉಂಟು. ಫೌಂಡೇಶನ್ ಆಗ್ತಾ ಉಂಟು. ಈ ಹಿಂದೆ ಯಾವ ರೀತಿಯಾಗಿ ಮನೆಯ ಒಂದು ಪರಿಸ್ಥಿತಿ ಇತ್ತು? ನಾವು 18 ವರ್ಷದಿಂದ ಬಾಡಿಗೆ ಮನೆಯಲ್ಲಿದ್ದೇವೆ. ಬಾಡಿಗೆ ಕೊಟ್ಟು ತುಂಬ ಕಷ್ಟದಿಂದ ಇವರ ಪರಿಚಯ ಆಯಿತು. ಇವರೀಗ ಸ್ಥಳ ಕೊಟ್ಟು ಒಂದು ಮನೆ ಆಗ್ತಾ ಉಂಟಂದ್ರೆ ತುಂಬ ಸಂತೋಷ ಆಗ್ತಾ ಇದೆ. ಈ ಸಂಘಟನೆಗೆ ಒಂದು ಥ್ಯಾಂಕ್ಸ್ ಹೇಳಬೇಕು, ಯಾವ ರೀತಿಯಾಗಿ ಹೇಳ್ತೀರಾ? ಹೃದಯದಿಂದ ತುಂಬ ಥ್ಯಾಂಕ್ಸ್, ಹೃದಯಪೂರ್ವಕವಾಗಿ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು. ಈ ಸಂಘಟನೆಯ ಅಧ್ಯಕ್ಷರ ಬಗ್ಗೆ ಲವಿನ್ ಅವರು ಒಂದು ಮಾತು ಹೇಳಿದ್ರು. ಅತಿ ಹೆಚ್ಚಿನ ಒಂದು ಹಣ ಆಗಿರಲಿ ಅದನ್ನ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಒಂದು ನೀಡೋರು ಅಂದ್ರೆ ಅದು ಅಲ್ಬನ್ ಅವರು ಅಂತ. ನಿಜವಾಗ್ಲೂ ಅವರನ್ನ ಮತ್ತೊಮ್ಮೆ ನಾವು ಮಾತಾಡಿಸಲೇಬೇಕಾಗುತ್ತೆ. ಸರ್, ಅತಿ ಹೆಚ್ಚು ಹಣವನ್ನ ನೀವು ಇದರ ಮೂಲಕ ಕೊಡ್ತಾ ಇದ್ರೆ, ಈ ಸಂಘಟನೆ ಮೂಲಕ, ಇಂತಹ ಒಂದು ನಿಸ್ವಾರ್ಥ ಭಾವ ಯಾಕೆ ನಿಮಗೆ? ಅಂದರೆ ಜನರ ಕಷ್ಟ ಆಗಿ ಇರ್ತದೆ ಅವರಿಗೆ. ನನ್ನ ಹತ್ರ ನಾನು ಏನು ಮಾಡಲಿಕ್ಕೆ ಸಹ ಆಗೋದಿಲ್ಲ, ನಾನು ಯಾರೋ ದುಡ್ಡು ಕೊಡ್ತಾರೆ ಅಂತ ಕಾಯಲಿಕ್ಕೆ ಸಹ ಆಗೋದಿಲ್ಲ. ಏನು ಇಮಿಡಿಯೇಟ್ ಸ್ಪಂದಿಸಲೇಬೇಕಾದ ಪರಿಸ್ಥಿತಿ ಇರ್ತದೆ. ಹಾಗೆ ನಮಗೆ ಯಾವ ಸೋರ್ಸು ಇಲ್ಲ, ಹೊರಗಡೆಯಿಂದ ದುಡ್ಡು ಬರುವಂಥದ್ದು ಎಲ್ಲ ಏನಿಲ್ಲ. ಹಾಗೆ ಕೈಯಿಂದಲೇ ಕೊಡಬೇಕು, ಮತ್ತೆ ಏನು ಮಾಡೋದು. ಸರ್ಕಾರದಿಂದ ಏನಾದರೂ ನಿರೀಕ್ಷೆ ಮಾಡ್ತೀರಾ ನೀವು? ಸರ್ಕಾರದಿಂದ ಏನಾದರೂ ಸಪೋರ್ಟ್ ಇದ್ರೆ, ನಮಗೆ ಏನಾದರೂ ಲ್ಯಾಂಡ್ ಮನಿ ಕೊಟ್ಟರೆ ನಾವು ಫ್ರೀಯಾಗಿ ಬಡವರಿಗೆಲ್ಲ ಮನೆ ಕಟ್ಟಿ ಕೊಡುವ ಇದು ಮಾಡ್ತೇವೆ. ಸರ್ಕಾರದಿಂದ ಕೂಡ? ಹೌದು ಹೌದು. ಅಟ್ ಪ್ರೆಸೆಂಟ್ ಯಾವುದು ಎಲ್ಲಿಂದಲೂ ಬರಲಿಲ್ಲ ನಮಗೆ. ಹಾಗೆ ಸಾರ್ವಜನಿಕರಿಂದ ಯಾವ ರೀತಿಯಾಗಿ ಸಹಾಯಧನ ನಿರೀಕ್ಷೆ ಮಾಡಿ? ಸಾರ್ವಜನಿಕರಿಂದ ಅಂತಲ್ಲ, ಈಗ ನಮ್ಮ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡೆಲ್ಲ ಸ್ವಲ್ಪ ಸ್ವಲ್ಪ ಕೊಡ್ತಾರೆ, ಅದರಿಂದ ಎಲ್ಲ ಕೆಲಸಗಳು ಆಗ್ತವೆ. ಮತ್ತೆ ಮ್ಯಾಕ್ಸಿಮಮ್ ಕೈಯಿಂದ ಹಾಕುವ ಪರಿಸ್ಥಿತಿ, ಕೈಯಿಂದಲೇ ಹಾಕುವಂತಹ ಪರಿಸ್ಥಿತಿ ಇದೆ. ಓಕೆ ಸರ್, ಮುಂದೆ ಈ ಸಂಘಟನೆಯಿಂದ ಯಾವ ರೀತಿಯೆಲ್ಲ ಸಮಾಜ ಸೇವೆ ಮಾಡಬೇಕು ಅನ್ನೋ ಆಶೆ ನಿಮ್ಗೆ ಇದೆ? ಒಂದು ವೇಳೆ ಸರ್ಕಾರದಿಂದ ನಮಗೆ ಲ್ಯಾಂಡ್ ಎಲ್ಲ ಸಿಕ್ಕಿದ್ರೆ ನಾವು ಇದು ಫ್ರೀ ಎಜುಕೇಷನ್, ಫ್ರೀ ಹಾಸ್ಪಿಟಲ್ ಮತ್ತು ಸ್ಕೂಲು ಅದೆಲ್ಲ ಫ್ರೀ, ಕಾಲೇಜ್. ಈಗ ಹಾಲ್ಗಳೆಲ್ಲ ಈಗ ಸರ್ಕಾರದಿಂದ ಬರ್ತದೆ ಹಾಲಿಗೆ ದುಡ್ಡು, ಆದರೆ ಇಲ್ಲಿ ಏನಾಗ್ತದೆ ಎಲ್ಲ ಚಾರ್ಜ್ ಮಾಡ್ತಾರೆ ಹೈಯೆಸ್ಟ್ ರೇಟಲ್ಲಿ. ಅದು ಜನರಿಂದ ದುಡ್ಡು ತಗೊಂಡು ಜನರಿಗೆ ಚಾರ್ಜ್ ಮಾಡುವಂಥದ್ದು. ಆ್ಯಕ್ಚುಲಿ ಅದು ರಾಂಗ್. ಅದು ಫ್ರೀ ಕೊಡಬೇಕು ಜನರಿಗೆ, ಕಾಸ್ಟ್ ಪ್ರೈಸ್ ಮಾತ್ರ ತಗೊಳ್ಬೇಕು. ನಮಗೆ ಒಂದು ವೇಳೆ ಅಂತ ಎಲ್ಲಾದರೂ ಅಂತ ಫಂಡ್ಸ್ ಎಲ್ಲ ಬಂದರೆ ನಾವು ಅದನ್ನು ಮಾಡಿ ತೋರಿಸ್ತೇವೆ. ಸರ್, ಒಂದು ಸಂಘಟನೆ ದೊಡ್ಡದಾದ್ರೆ ಇನ್ನಷ್ಟು ಲಾಭ ಆಗುತ್ತೆ ನಿಮಗೆ. ಯಾರಾದರೂ ಸದಸ್ಯರು ಇದಕ್ಕೆ ಜಾಯಿನ್ ಆಗೋದಾದ್ರೆ ಯಾವ ರೀತಿಯಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು? ನಮ್ಮ ಯಾವ ಮೆಂಬರ್ಸ್ ಎಲ್ಲ ಮೆಂಬರ್ಸ್ಗಳ ಹತ್ರ ಅವರು ಮೆಂಬರ್ಸ್ಗಳನ್ನು ಮೀಟ್ ಆದರೆ ಅವರು ಹೇಳ್ತಾರೆ, ಅವರು ಕರ್ಕೊಂಡು ಬರ್ತಾರೆ. ನಮ್ಮ ವೆಬ್ಸೈಟು ಉಂಟು, ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್.in ಅಂತ. ಓಕೆ, ನಿಮ್ಮ ಅಕೌಂಟ್ ನಂಬರ್ ಹಾಗೆ ಫೋನ್ ನಂಬರ್ಗೆ ಓಕೆ.
ವೀಕ್ಷಕರೇ, ನಿಸ್ವಾರ್ಥ ಮನೋಭಾವದ ಯುನೈಟೆಡ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಬಗ್ಗೆ ಎಸ್ ವೀಕ್ಷಕರೇ, ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೂ ಕಾಣಬಾರ್ದು ಅನ್ನೋ ರೀತಿಯಲ್ಲಿ ಯಾವುದೇ ಪ್ರಚಾರವನ್ನ ಮಾಡದೆ ಸಾಕಷ್ಟು ಜನರಿಗೆ ಒಂದು ಸಹಾಯವನ್ನ ಮಾಡ್ತಾ ಇದೆ ಈ ಸಂಘಟನೆ. ಈ ಸಂಘಟನೆ ಜೊತೆ ನೀವು ಕೂಡ ಕೈ ಜೋಡಿಸಬಹುದು. ಈ ಸಂಘಟನೆಯ ಅಕೌಂಟ್ ನಂಬರ್ ಅನ್ನ ನಾವು ನಿಮ್ಗೆ ತಿಳಿಸ್ತೀವಿ. ಅದರ ಮೂಲಕ ನೀವು ಕೂಡ ಆದಷ್ಟು ಒಂದು ಧನ ಸಹಾಯವನ್ನ ಮಾಡಿದ್ರೆ ಈ ಸಂಘಟನೆಯ ಕಾರ್ಯದ ಜೊತೆ ನೀವು ಕೂಡ ಒಂದು ಪುಣ್ಯದ ಕಾರ್ಯವನ್ನ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಸಮಾಜಮುಖಿ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಹಾಗೆ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ.